ಕೂತ್ಕೊಳ್ಳಿ ಸುಂತ. ಯಾವಾಗ ಹೋಗುದಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಒಂದು ಹೊಸ ವ್ಲಾಗ್ ಮಾಡ್ತಿದ್ದೇನೆ, ಮಾರ್ನಿಂಗ್ ಟು ಈವ್ನಿಂಗ್. ಸೊ ಹೇಗಿರುತ್ತೆ ಅಂತ. ಸದ್ಯಕ್ಕೆ ನನ್ನ ಮಗಳು ಎಲ್ಲಿದ್ದಾಳೆ ಗೊತ್ತುಂಟಾ? ಇದು ತೋರಿಸ್ತೇನೆ ನಿಮಗೆ. ಅದಕ್ಕೆ ಮುನ್ನ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಈಗ ಇವಳಿಗೆ ಬರಬೇಕಂತೆ, ಅದಕ್ಕೆ ನನ್ನ ಅಮ್ಮನ ಹತ್ರ ಹೇಳೋದು, ನೀವು ಸಹ ಬನ್ನಿ ಕೂತ್ಕೊಳ್ಳಿ ಅಂತ. ಬಾ ಲಚ್ಚು, 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 ಕುಚ್ಚಿ ಬಾ, ಬಾ ಕುಚ್ಚಿ, ಓಲ್ ಕುಚ್ಚಿ, ಬಾ ಕುಚ್ಚಿ, ಕುಚ್ಚಿ. ನಾನು ಗಾಡಿಯಲ್ಲಿ ಕೂತ ತಕ್ಷಣ ಇಲ್ಲಿ ಬಂದು ಕೂತ್ಕೊಳ್ತಾಳೆ ಅವಳು. ಅವ್ರು ಸಹ ಬರ್ಬೇಕಂತೆ, ಅಮ್ಮ ಸಹ. ನೋಡಿ 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 ನೋಡಿ. ಕೂತ್ಕೊಳ್ಳಿ ಸುಂತ. ನೋಡಿ ನೋಡಿ ನೋಡಿ. ಅಮ್ಮ ಒಟ್ಟಾರೆ ನನ್ನ ಜೊತೆ ಬರ್ಬೇಕು ಅವಳಿಗೆ. ನೋಡಿ ಇಲ್ಲಿ ಬಂದು ಕೂತ್ಲು. ಇನ್ನು ಇವಳನ್ನ ಕರ್ಕೊಂಡು ಹೋಗ್ಲಿಲ್ಲದಿದ್ರೆ ಅರ್ಧ ತನಕ ಕರ್ಕೊಂಡು ಹೋಗ್ಬೇಕು, ಇಲ್ಲದಿದ್ರೆ ಕೂಗ್ತಾಳೆ. ಟಾಟಾ, ಬಾಯ್ ಬಾಯ್. ಭಾರಿ ಖುಷಿಯಾಗಿದೆ, ಈಗ ಕೂತಿದ್ದಾಳಲ್ವಾ, ಅಲ್ಲಿ ತನಕ ಕರ್ಕೊಂಡು ಹೋಗ್ಬೇಕು. ಯಾರು? ಲಕ್ಕಿ ಬಲೆ 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 ಲಚ್ಚು, ಲಚ್ಚು ಬಲೆ ಲಚ್ಚು ಆಂಡೆ ಬಲೆ 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 ಪೋಯ್ ಬಾ ಬಾ. ನೋಡಿ ಬರಲಿಕ್ಕೆ ಹೇಳುದಿಲ್ಲ ಅಮ್ಮನ ಜೊತೆ, ಈಗ ಕರ್ಕೊಂಡು ಹೋಗ್ಬೇಕಂತೆ ಅವಳನ್ನು ಸಹ. ಬಲೆ ಅವಳು ಕುಳ್ಳುಗ ಬಲೆ ನೇ ಯಾನ ಬರ್ಪೆ ಪುಯ್ ಯಾನ್ ಐಟು ಕುಳ್ಳುಗ ಬಲೆ ಬಲೆ ಐಟು ಕುಳ್ಳುಗ ಯಾನ ಬರ್ಪೆ ಯಾನ ಬರ್ಪೆ ಬಲೆ ಯಾನ ಬರ್ಪೆ ಯಾನ ಬರ್ಪೆ ಕುಳ್ಳುಗ 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 ಕುಳ್ಳುಗ. ಟಾಟಾ ಬಾಯ್. ಆಫೀಸಿಗೆ ಹೋಗ್ತಾ ಇದ್ದೇನೆ. ನನ್ನ ತಂಗಿ ಬಂದಿದ್ದಾಳೆ ಇವತ್ತು. ಎಲ್ಲ ಬಿದ್ದುಕೊಂಡದ್ ನೋಡಿ. ಹಲೋ ಬಾಯ್. ಎಂತ ಆಟಾಡಿ ಬಚ್ಚುದ? ಆಟಾಡಿ ಬಚ್ಚುದು. ಹಾ ಬಂದ್ಲಲ್ಲ ನೋಡಿ, ಜೋರು ಮಾಡಿಗೆ ಬರೋದೈತ ನನ್ನ ತಂಗಿ. ಎಷ್ಟು ಸೂಟೆ ನೋಡಿ, ಅವಳಿಗೆ ಹೊಡಿತಾಳೆ ಬೈತಾಳೆ ನೋಡಿ. ನನ್ನ ಗಂಡ ಬಂದಿದ್ದಾರೆ. ನನಗೆ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಫೀಸಲ್ಲಿ. ಸೊ ಈಗ ಮನೆಗೆ ಬಂದ ನಂತರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ್ಯಂಡ್ ಕುಕಿಂಗ್ ವ್ಲಾಗ್ ಕೂಡ ಇತ್ತು ಇವತ್ತು ನೋಡಿ. ಹಾ ಹಾಯ್. ಓ ಚಿಕ್ಕಿ ಜೊತೆ ಆಟ ಆಡುದು ನನ್ನ ಮಗಳು. ನಮ್ಮ ಮುನ್ನಿ ಬಂದ್ಲು ನೋಡಿ, ಮಹಾರಾಣಿ. ಆಕ್ಚುಲಿ ಏನ್ ಗೊತ್ತಾ ಗೈಸ್ ನೋಡಿ, ಕುಕ್ಕಿಂಗ್ ವ್ಲಾಗ್ ಇದ್ದು ಇದು ನಿಮಗೆ ತುಳುವಲ್ಲಿ ಬರ್ತದೆ ನೋಡಿ, ಮಿಸ್ ಮಾಡಿದೆ ನೋಡಿ ಆಯ್ತಾ. ಆಲ್ರೆಡಿ ನೋಡಿರ್ಬೋದು,
ಬಟ್ ನೋಡಿಲ್ಲದವರು ಹೋಗಿ ತುಳು ಬ್ಲಾಗಲ್ಲಿ ನೋಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೇವೆ ಆಯ್ತಾ. ದೂರ 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 ಬೈಕಲ್ಲಿ ಹೋಗ್ಬೇಕಂತ ಅವಳಿಗೆ ಅಕ್ಕ. ಅವರು ಅಭ್ಯಾಸ ಮಾಡಿದಾರಲ್ಲ, ಇನ್ನು ಅಲ್ಲಿಗೆ ಹೋಗ್ತಾಳೆ ಆಯ್ತಾ. ಏಯ್ ಬೊಚ್ಚಿ 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 ಬಾ ಈಚೆ ಬಾ. ಏಯ್ ಇಲ್ಲ ಏಯ್ ಕರಿ ಕರಿ. ಇನ್ನೊಂದು 3 ದಿವಸ ಆಟ ಆಡಿಸ್ಲಿಕ್ಕಿದ್ದಾಳೆ ಇವಳು ಮಂಗ. ಯಾವಾಗ ಹೋಗುದಾ? ಯಾವಾಗ ಹೋಗುದು? ನನ್ನ ಪ್ಲೇಸಿಗೆ ಬಂದ್ರೆ ಜಾಗ್ರತೆ. ನಾನಿಲ್ಲ ಅಂತ ಹೇಳಿ, ನನ್ನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವಳು ಬಂದು ಜಾಂಡ ಉಡ್ತಿದ್ದಾಳೆ. ನೋಡಿ ಗೈಸ್, ನೋಡಿ ನನ್ನ ಗಂಡ ನೋಡಿ ಮಗುವಿನ ಟೊಪ್ಪಿ ಹಾಕೊಂಡು ಹೋಗ್ತಿದ್ದಾರೆ, ಮಗುವಿನ ಕ್ಯಾಪ್ ಹಾಕೊಂಡು ಹೋಗ್ತಿದ್ದಾರೆ ನೋಡಿ. ನೋಡಿ ಗೈಸ್, ನಂಗೆ ಬೈತಿದ್ದಾರೆ. ಬರ್ಕತ್ತಲ್ಲಿ ತಿನ್ಲಿಕ್ಕೆ ಕೂಡ ಬಿಡುದಿಲ್ಲ, ವಿಡಿಯೋ ಮಾಡಿಕೊಂಡು ಮೊದಲು ಅಂತ. ನೋಡಿ ಕೆಲಸ ಬಂದ್ಲು ತಂದೆ ಒಟ್ಟಿಗೆ, ಅಪ್ಪನ ಮಗಳೇ. ಜುಜುಡು ಜುಜುಡು ಒಟ್ರಾಸಿ ಒಳಗೆ ಗಾಡಿಯಲ್ಲಿ ಹೋಗ್ಬೇಕು. ಬೆಳಿಗ್ಗೆ ಕೂಡ ಹಾಗೇ ಮಾಡಿದ್ಲು. ಈಗ ನೋಡಿ ಅಪ್ಪನೊಟ್ಟಿಗೆ ಹೋಗ್ಬೇಕಂತೆ ಗಾಡಿಯಲ್ಲಿ. ಬಾಯ್ ಕಿಚ್ಚಿ ಕಿಚ್ಚಿ. ಕಿಚ್ಚಿ ಕೊಟ್ಲು ನನ್ನ ಮಗಳು. ನೋಡಿ 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 ನೋಡಿ. ಎಂತ 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 ಅದನ್ನೇ ಕನ್ನಡದಲ್ಲಿ ಹೇಳು. ಅಬ್ಬ, ನಂಗೆ ನಾಳೆ ತನಕ ಸ್ವಲ್ಪ ಮಗು ನೋಡ್ಕೊಳ್ಳಿಕ್ಕೆ ಜನ ಆಯ್ತು. ಸೂಟೆ ಸೂಟೆ ಆಯ್ತಾ, ದೊಡ್ಡ ಸೂಟೆಗಳು ಬೈಯುದು ನನ್ನ ಮಗಳಿಗೆ ಆಯ್ತಾ. ನೋಡಿ, ನಾನು ಮಾರ್ನಿಂಗ್ ಹಾಕಿದ ಡ್ರೆಸ್ ಎಲ್ಲ ಇದೆ. ಇನ್ನು 9 ಗಂಟೆ ಆಯ್ತು. ಅದು ಕುಕಿಂಗ್ ಬ್ಲಾಗಿಗೆ ಮಾಡ್ತಾ ಇದ್ವಿ ಅಲ್ಲ, ಸೊ ಹಾಗಾಗಿ ಲೇಟ್ ಆಯ್ತು. ಮೀನು ಕ್ಲೀನ್ ಮಾಡಿ ಮತ್ತೆ ಅದು ಕುಕಿಂಗ್ ಇದೆ, ಅದು ವಿಡಿಯೋ ಎಲ್ಲ ಮಾಡುವಾಗ ಇಷ್ಟು ಹೊತ್ತಾಯ್ತು ನೋಡಿ. ಇನ್ನು ಸ್ನಾನ ಮಾಡಿ ಊಟ ಮಾಡಿ ಮಲಗುದು. ಸೊ ಆಯ್ತು. ಎಸ್ ಇವತ್ತು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.